ಮಕ್ಕ ಒಳ್ಳೆ ಊಟ ಮಾತ್ರ ಯಬ್ಬ ತೃಪ್ತಿ ಆದಂಗೆ ಆಯ್ತು ಮರೀತಿ. ಒಂದೆರಡು ತೇಗ್ ಬಂತು ಕಣ, ಹಬ್ಬ ಸಮಾಧಾನ ಆಯ್ತು. ಬೇಕಂತೆ ಇವತ್ತು ಬೇಡ 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 ಎಲೆ ಇವತ್ತು ಬೇಡ. ಮಜ್ಜಿಗೆ ಕೊಡ್ತೇನೆ ಇದ್ದಾಳಲ್ಲ ನಿನ್ನ ಸೊಸೆ, ಪೊದ್ದು ಮಜ್ಜಿಗೆ ಕೊಡ್ತಾಳ, ಕುಟ್ಕೊಂಡು ಮಲ್ಕಂತೆ. ಸಿಗಿ ಮೇಲೆ ಮಲ್ಕಂತೆ, ಈಚೆ ಪಪ್ಪಿಲೆ ಮಾತಾಡ್ಕೊಂಡು ಮಲ್ಕೊಂಬ, ಆಚೆ ಪೊದ್ದು ಮಲ್ಕೊಂಡ್ಲಿ. ಹೌದು ಹೌದು ಸಮ ಹೆಣ್ಣು ಈಚೆ ಮಲ್ಕೊಂಡ್ಲಿ. ನಾತ್ಲ ಬತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಬತ್ತೆ ಇಲ್ಲ ಒಂಚೂರು ಲಾಯ್ ಗಾಳಿ ಬತ್ತಿತ್ತು. ಮಜ್ಜಿಗೆ ಮಾಡ್ಕೊಬಂದಿದ್ದೆ ತಕಣಿ, ಕುಡೀನಿ, ಕುಡ್ದು ಮಲ್ಕಣಿ. ಕೊಡು ಮಗ ಕೊಡು. ಉಂಡೆ ಮಗ. ಇದು ಮೀನು ತಗೊಂಡಿದ್ದೆ ನೀನು ನರ್ಸಿ ಹತ್ರ, ಮತ್ತು ನಿಂಗೆ ಎಲ್ಲಿ ಮೀನು ಉಳಿತ ಮಗ? ಹಾಂ ಅತ್ತೆ, ನಾನು ಮತ್ತು ಹೆಣ್ಣು ಅರ್ಧರ್ಧ ಮೀನು ಹಾಯ್ಕಂತ ಫ್ರೈ ಸಾಕು, ನಮ್ಗಷ್ಟೇ ಸಾಕು. ಮತ್ತು ಪದಾರ್ಥದಲ್ಲಿ ಇದ್ದಿತ್ತಲ್ಲ ಹೋಳ, ನಾವು ತಿಂತಷ್ಟು ಸಾಕು. ಮಗ ಆಗಲೇ ಹೇಳಿರಿಡ್ತಿರ್ಲಿಲ್ಲ ಮಗ. ಶೇ ಅದ್ರಲ್ಲಿ ಅಂತ ಇತ್ತು ಬಿಡಿ, ನೀವು ಅನ್ಕೋತೆ. ಅದೇ ನಾವೇ 3 ಜನ ಅನ್ಕೊ 5 ಮೀನು ತಗೊಂಡಿದ್ದೆ, ನಂಗೆ 1 ಮೀನು ಸಾಕು ಅನ್ಕೊಂಡೆ. ಮತ್ತು ಹೆಣ್ಣು ಬಂತಲ್ಲ ಹಾಗೆ ಮತ್ತು ಅರ್ಧರ್ಧ ಹಾಯ್ಕಂತಷ್ಟೇ. ಅಡ್ಡಿಲ್ಲ ಬಿಡಿ, ಅದೇನೋ ಪೂರ್ವ. ನಾಳೆ ಮತ್ತೆ ಬತ್ತಾಳ, ಮತ್ತೆ ತಗೊಂಡು ಮತ್ತೆ ಮಾಡೋದು ಅದೇ ಅಲ್ದ. ಆಯ್ತು, ನೀವು ಮಜ್ಜಿಗೆ ಕುಡೀನಿ ತಗೊಳ್ಳಿ. ಇದ್ರಾಗೆ ಸಾಕು ಮಗ, ನಮ್ಮಿಬ್ರಿಗೂ ಇದ್ರಲ್ಲಿ ಸಾಕು. ಸಾಮಾನ್ಯ ಉಂಡದ್ದು ಜಾಸ್ತಿ ಆಯ್ತು, ಒಂದೊಡ ಫುಲ್ ಚೊಂಬಿತ್ತಲ್ಲ ಸಾಕು, ನಾವಿಬ್ರು ಅದರಲ್ಲೇ ಕುಡಿತು. ಮತ್ತೆ ಇನ್ನೊಂದು ಲಾಟ್ ಮಾಡೋದು ಎಂತಕ್ಕೆ? ನೀ ಕುಡ್ತೀಯಲ್ಲ? ನಂದಾಯ್ತು, ನೀವು ಕುಡೀನಿ. ಇಡು ಮಗ, ನಾನು ಸ್ವಲ್ಪ ಹೊತ್ತು ಬಿಟ್ಟು ಕುಡಿತೆ. ಹೊಟ್ಟೆ ಫುಲ್ಲಾಯಿತು. ಒಂದು ಫ್ರೈ ಅಂದ್ರೆ ಮಗ ಎಷ್ಟು ಚಂದ ಮಾಡಿದೆ ನೀನು. ಹೆಂಗೆ ಮಾಡಿದೆ ಮಗ ಅದನ್ನ? ಅನ್ನೋದಕ್ಕೆ ಅಂತ ಸ್ಪೆಷಲ್ಲೇ ಅಂತ ಮಾಡೋದಿಲ್ಲ. ಮೀನು ಕುಯ್ದನಲ್ಲ, ಮುದ್ದದಲ್ಲಿ ಹರಿ ಮಾಡಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನಾವು ಮಾಮೂಲಿ ನೆನೆಸಿಡುತ್ತಲ್ಲ, ಅಷ್ಟೊತ್ತಿಗೆ ಒಂಚೂರು ಖಾರದ ಪುಡಿ. ನಾನು ಹುಳಿಯೇ ಹಾಕೋದು, ಲಿಂಬೆಹಣ್ಣು ಹಾಕೋದಿಲ್ಲ. ಹುಳಿ ರಸ ಹಿಂಡಿ ಹಾಕೋದು, ಸಮ ಎಲ್ಲ ಹಚ್ಚಿ ಬಿಡ್ತಾನೆ ಇಲ್ಲ ಅಷ್ಟೇ. ನಾವು ಮತ್ತೆ ಅಂತ ಹಾಕೋದಿಲ್ಲ. ಅರಿಶಿನ ಪುಡಿ ಒಂಚೂರು ಜಾಸ್ತಿ, ಉಪ್ಪು, ಖಾರದ ಪುಡಿ, ಹುಣಸೆ ಹುಳಿ ಬಿಡೋದು ಅಷ್ಟೇ ಕಣಿ. ನಾ ಮಸಾಲೆ ಗಿಸಾಲೆ ಎಂತ ಹಾಕೋದು ಇಲ್ಲ. ಅದನ್ನೇ ಕಡೆಗೆ ರವೆ ಲಜ್ಜಿ ಎಣ್ಣೆ ಬಿಟ್ಟು ಬಿಡೋದು ಅಷ್ಟೇ. ಸಿಂಪಲ್ಲೇ ನಾವು ಮಾಡೋದು. ಯವ್ವ ಹೌದಾ? ನನ್ನ ಸೊಸೆ ಎಂಥದ್ದೆಲ್ಲ ಹಾಕ್ತಾಳೆ ಮರೀತಿ. ಅದು ಅವ್ನ ಗಣ್ಣತ್ತ ತರಿಸ್ತಾಳೆ ಕಣೆ, ಎಂಥ ಪೋರ್ ಅಂತಾರಪ್ಪ. ಎಂಥದ್ದು ಪೋರ್ ಅಂಬ್ರ, ಆ ಪೋರು ಈ ಪೋರೆಲ್ಲ ಹಾಕಿ ಮಾಡೋದಂಬ್ರ ಕಣೆ. ಅದ ಪೋರ್ ಅಲ್ಲದೆ ಫ್ಲೋರ್, ಕಾರ್ನ್ಫ್ಲೋರ್ ಅನ್ಕ ಬರ್ತತ್ತೆ. ರವೆ ಎಲ್ಲ ಹಾಕೋ ಬದಲು ಅದನ್ನೆಲ್ಲ ಹಾಕಿ ಮಾಡೋದು. ಈಗಲೇ ಅಂತೆಲ್ಲ ಮಾಡ್ತಾರೆ ಹಂಗಿಂದೆಲ್ಲ. ಆಯ್ತು, ಮಲ್ಕೊಂಬ ಬಾ ಮಗ. ನೀ ಎತ್ಲ ಮಲ್ಕಂತೆ ಈಗ? ನೀ ಆಚೆಗೆ ಮಲ್ಕೊ. ಸುಬ್ಬು ಬಂದರೆ ಮತ್ತೆ ಸುಬ್ಬು ಬಂದರೆ ಒಳ ಮಲ್ಕಂತ್ರೆ, ನಾನಿಲ್ಲೇ ಮಲ್ಕಂತೆ ನಿಮ್ಮೊಟ್ಟಿಗೆ. ಹೆಣ್ಣು ಬತ್ತಕಂತ. ಬೇಡ ಬೇಡ ಕಡಿ ಸುಬ್ಬು ನಮ್ಮ ಬೈಕಂಕಿದ್ದ ಮರೈತಿ ನಿನ್ನ. ನಾವಿಲ್ಲಿ ಮಲ್ಸ್ಕಂತ ಅನ್ಕೊಂಡೆ. ಬೇಡ, ನೀನು ಒಳಗೆ ಮಲ್ಕೊ. ಈ ಕಡೆ ಬರ್ರೆ, ನಾವೇನು ಈಗ ಮುದ್ದೆ 1 ವರ್ಷ ಅದಾರ. ನೀವು ಒಂದು ಹಾಡಿ ಮಾತಾಡೋಕ್ಕೆ ಎಂತ ನೀವು ಹಳೆಯರದಂಗೂ ಜಾಸ್ತಿ ಹಾಡಿ ಅತ್ತ ಹೋಗ್ತಪ್ಪ. ಹೇಸಿಗೆ ಹೆಂಗ್ಸ್ರೆ ಸುಮ್ಮನೆ ಐಕಣಿ. ನಾತಕ್ಕೆ ಬೇಡ, ಎಂತ ಹಾಡಿ ಹೆಂಗ್ಸ್ರು. ಬಾರೆ ಈಚೆ ಬಾ. ಜಿಗೆ ಕುಡ್ದ ಅಲ್ಲೇ ಬಟ್ಲಿಗೆ ಹೋಯ್ ಬತ್ತೆ. ಬಟ್ಲಿಗೆ ಹೋಯ್ ಬಪ್ಪದ ಗಂಡಂಗೆ ಫೋನ್ಗೇನು ಮಾಡಿ ಬತ್ತೀಯಾ? ಸುಮ್ಮನೆ ಆಯ್ಕೋ ಹೆಂಗ್ಸೆ. ದೋಸ್ತಿಗೆ ಅರ್ತಿ ಬಂದದ್ದೆಂತೋ ನಂಗೆ ಎಷ್ಟು ಖುಷಿ ಆಯ್ತಂದ್ರೆ, ಯಬ್ಬ ಎಷ್ಟು ದಿನ ಆಯಿತು ಇಷ್ಟು ನಗಾಡಿ. ನಮ್ಮ ಮನೇಲಿದ್ದವೇನು ಇಷ್ಟು ನಗಾಡ್ತವ, ಮತ್ತೆ ಈಗ ಇಳಿಕೊಂಡ್ರು ಓದೇ ಓಕೆ. ಹೊತ್ತಿಗೆ ಸ್ವಲ್ಪ ಹೊತ್ತು ಮಗ ಬೇಡ, ನಿದ್ರೆ ಬರ್ತೈತೆ. ನಾ ಇಲ್ಲೇ ಮಲ್ಕಂತೆ. ನಾ ಮತ್ತೊಂಚೂರು ಬರ್ಕಿ ಹೊಡಿತೆ. ನಿಮಗೆಲ್ಲ ಎಚ್ಚರ ಹತ್ತೇನೆ, ಇದೊಂಚೂರು ದೂರ ಇತ್ತಲ್ಲ, ಇಲ್ಲೇ ಮಲ್ಕಂತೆ. ಹಾಂ ಮತ್ತೆ ಎಂತಂದರೆ ಒಂದು ಕೋಲಿದ್ರು ಕೂಡ ಅದು ಹುರಿದುಪ್ಪು ಕೋಲಾರು ಒಡ್ಡಿಲ್ಲ. ಅದಕ್ಕೆ ಕೋಲ್ ಎಂತ ನಿಮಗೆ? ಇಲ್ಲ, ನಾವು ನಮ್ಮ ಮನೇಲಿ ಜಗ್ಲಿಲ್ಲ, ಹೊರ ಜಗ್ಲಿ ಮಲ್ಕೊಂಬಲ್ದ. ನಾಯಿ ಇವತ್ತು ಕಣ ರಾತ್ರಿ ನಾಯಿ ಬಂದು ಚಳಿಗೆ ಪಕ್ಕದಲ್ಲಿ ಮಲ್ಕೊಂತು. ಅಷ್ಟೊತ್ತಿಗೆ ಒಂದು ಕೋಲಲ್ಲಿ ಪಟ್ಟ ಒಂದು ಹೊಡು ಓದಿದ್ದು ಹೋತವು. ಅದೇ ಅಭ್ಯಾಸ ಆಗಿ ಹೋಯ್ತು ನನಗೆ. ಹಂಗಾಗಿ ಒಂದು ಕೋಲ್ ಇಟ್ಕೊಂಡು ನಿದ್ರೆ ಬರ್ತಿಲ್ಲ ಕಣ ಈಗ. ಕೋಲ್ ಅಂದರೆ ಬೇರೆ ಯಾವುದೇ ಇಲ್ಲಿ ಹುಲ್ಜಪ್ಪು ಕೋಲೆ ದೊಡ್ಡದು ತಂದು ಕೊಡೋದಾ? ಅಡ್ಡಿಲ್ಲ ಕೊಡ, ಯಾವುದೋ ಒಂದು ಕೋಲ. ಅದು ಅಭ್ಯಾಸ ಆಗಿ ಹೋಯ್ತಾ. ಮಕ್ಕಳು ಸಣ್ಣಕ್ಕೆ ಪಷ್ಟೊತ್ತಿಗೆ ಹೊರಗೆ ಮಲ್ಕೊಂಬಲ್ದ ಜಗ್ಲಿಲ್ಲ, ಅದು ಅಭ್ಯಾಸ ಆಯಿತು. ತಂದು ಕೊಡು ಮಗ. ಅಡ್ಡಿಲ್ಲ ಕಣಿ. ಕೋಲ್ ಅಂದರೆ ಇದು ಬಿದಿರು ಕೊಂಬೆ ಸೈ, ಇದನ್ನೇ ಇಟ್ಕೊಂಡು ಮಲ್ಕಣಿ. ನಿಮ್ಗೆ ಹೆಂಗೆ ಅಭ್ಯಾಸಕ್ಕಲ್ದ? ಸಾಕು ಸಾಕು. ಈಗೆಲ್ಲ ನಿದ್ರೆ ಬರ್ತಿಲ್ಲ ಯಾಕಂತ ಒಬ್ಬಳೆ ಮಲ್ಕೊಂಬಕ್ಕೆ. ಹಿಂಗೆಲ್ಲ ಆಯ್ತು, ನಿದ್ರೆ ಬತ್ತು. ಹೋಗಿ ಮಗ, ನೀವು ಮಲ್ಕೊ. ಅಲ್ಲಿ ಆಗ್ತೈತಿ, ಮಲ್ಕೊ ಹೋಗು. ಸುಬ್ಬಣ್ಣವ್ರೆ, ಇಲ್ಲಿಂದ ಒಳಗೆ ಹೋಗ್ತಿರಲ್ಲ ನೀವು? ಓಯ್, ನಿಮ್ಮ ಅಪ್ಪ ಏನು ಒಂಚೂರು ಜೋಪಾನ ಮಾಡಿ ಬಿಡಿ ನಿಮ್ಮರೆ ಒಳಗೆ ಕಾಣಿಯವರಿಗೆ. ಕಡೆ ಮತ್ತಲ್ಲಿ ಮೆಟ್ಲಿಗಿಟ್ಲ ಹತ್ರ ಬಿದ್ದು ಕಾಲು ಮುರ್ಕೊಂಬಿಟ್ಟಿದ್ರೆ ಏನು ಇವರು ಆಡೋದು ಕಂಡ್ರೆ. ನಾಯಿ ಏಗಳು ಕುಡಿಯಲೇ ಇಲ್ಲ ಅಮ್ಮಗೆ. ನಾಯಿ ಹೊತ್ಕೊಬಂದು ಕಾಣಿ ಇದೆ ಅಂತ ಎಲ್ಲ ಪಡ್ಸಲಿಲ್ಲ ಮಲ್ಕೊಂಡಿರಲ್ಲ. ಅಬ್ಬ ಎಲ್ಲ ಜೋರು ನಿದ್ದೆ ಬಂದಿತ್ತಲ್ಲ. ಪೊದ್ದು ಎಲ್ಲಿದ್ದಲ್ಲ?
ಅಯ್ಯಗಳಿಗೆ ಕಂಡು ನೀಲಿ ಸೀರೆ ಉಟ್ಕೊಂತ ಇವತ್ತದೊಂದು ಬಿಳಿದ ಹಾಳದ ಸೀರೆ ಉಟ್ಕೊಂಡಿದ್ದಾಳಲ್ಲ. ಇಲ್ಲೇ ಮಲ್ಕೊಂಡಿದ್ದಾಳೆ, ಕ್ವಾಣಿಗೆ ಮಲ್ಕೊಂಬ ಇವಳಿಗೆ. ಇಡೀ ದಿವಸ ಕೆಲಸ ಮಾಡೋದು ಒಂದು ಚೂರು ರೆಸ್ಟ್ ಮಾಡೋದಿಲ್ಲ. ಬೆಳಿಗ್ಗೆ ಒಂಚೂರು ಲೇಟಾಗಿ ಹೇಳಕ್ಕೆ ಅದು ಬಿಟ್ಕೊಂಡು ಇಲ್ಲೇ ಎಲ್ಲ ಮಲ್ಕೊಂಬದೆ ಬೆಳಗ್ಗೆ ಎಲ್ಲ ಮಕ್ಕಳಿಗೆ ಊದ್ಗಾಲಟ್ಟಿ ಎತ್ಕೊಂತಾಳೆ ಬೆಳಿಗ್ಗೆ 5 ಗಂಟೆಗೆ. ಇಲ್ಲೇ ಮಲ್ಕೊಂಡಿದ್ದಾಳೆ, ಕೆಲಸ ಮಾಡಿ ಸಣ್ಣ ಕಾಯ್ದಾಳೆ. ಹಳತು ಕೂಜಪ್ ಸೀರೆ ಬಿಸಾಡದ ಸೀರೆ ಉಟ್ಕ ಕೂತ್ಕೊಂಡಿದ್ದಾಳೆ. ಆಯ್ತು ಮಲ್ಕೊಂಬ, ಶಬ್ದ ಮಾಡೋದು ಬೇಡ. ಆಚೆಗೆ ಅಮ್ಮ ಹೆಣ್ಣೆಲ್ಲ ಮಲ್ಕೊಂಡಿರಲ್ಲ, ಎಲ್ಲ ಉದ್ದು ಕಾಯ್ಕೊಂಡಿರು. ಬಹುಶಃ ಮಕ್ಕಳೆಲ್ಲ ಮಲ್ಕೊಂಡಿದ್ದವು, ಇವಳೊಬ್ಳು ಇಲ್ಲಿ ಬಂದು ಮಲ್ಕೊಂಡಿದ್ದಾಳು. ಹೊದ್ದು ಇವತ್ತು ಒಂಥರ ಲೈಕ್ ಅಂತಾಳ, ಜಡಿ ಹಾಯ್ಕೊಂಡಿದ್ದಾಳಲ್ಲ. ಕಳ್ಳಿ ಬಿಸಿ ಬಿಸಿ ಏನು ನಾಯಿ ಇಲ್ಲಿಗೆ ಬಂತು ಹೇಕ ತಿಂಬುದು. ಇನ್ನು ಕೋಲ್ ಇಟ್ಕೊಂಡು ಸಮ ಆಯ್ತು. ನಾಯಲ್ಲಿ ನಾನು ಬೇಕಾಯ್ತು ನಿಮ್ಮ ಮಲ್ಕಂಗೆ ಎತ್ತಾಗುತ್ತೀನಿ. ಅಯ್ಯೋ ಮೆಣಕೊಚ್ಚಿ ನೀನು ಅಯ್ಯಪ್ಪ ಈಗಳು ಬಂದದ್ದು. ನಾನ ಸುಬ್ಬಣ್ಣ. ಅಯ್ಯೋ ನಾನ ಮೆಣಕೊಚ್ಚಿ ನಾನೇ. ನೀ ಮತ್ತೆ ಅಂತ ಮುಖದ ಹತ್ರ ಬಂದದೆ ಅಂತಕ್ಕ ನಾಯಿ ಒಂದು ಬಂದು ಮುಖ ನೆಕ್ಕುದು ಏಗಳಿಗೂ ಒದ್ದೆ ಅನ್ಕ ಸಾಮ ಹೊಡಕ್ಕೆ ಹೋದ ಮನೆ ಅನ್ಕಂಡು ನಾನು ನಿದ್ದಿಕೊಂಡು ಇಲ್ಲಿ ಬಂದದ್ದು ನೆನಪಿಲ್ಲ ನನಗೆ. ನೀನೊಬ್ಬ ಮರೆಯ ನೀನು ಹಣೆ ಬರ ಸರಿ ಇಲ್ದಿದ್ದಾನ ಅಲ್ಲಿಂದ ಕೊದ್ದೆ ನೀವು ಉಟ್ಕೊಂಡ್ಬಿಟ್ಟೆ ಒಂದು 6 ತಿಂಗಳಾಯ್ತು. ತೆಳ್ಳಿಗೆ ಸೀರೆ ಕೊಡಂತ ಕೊಟ್ಟಿದೆ. ಒದ್ದು ನೋಯಲ್ಲಿ ಕುಡ್ಕೊಂಡದ್ ಗಂಡಸಿಗೆ ನೆತ್ತಿಗೆ ಏರಿತು ಯಾರು ಅಂತ ಅನ್ಕ ಗೊತ್ತಿಲ್ಲ. ಎಂತ ಹರುಮೈಕ್ ಮಾಡಿತ್ತು ಅಲ್ಲೇ ಅಣ್ಣಿ ಅಂತ ತಗೊಂಡೇ ಹೋಯ್ತೆ. ಇವ್ರೆಂಥರ ಮಾಡೋದಕ್ಕೆ ಮತ್ತೆ ಅಜ್ಜಿ ಇನ್ನೊಂದು ಹೊಡೆದ್ರು ಹೇಳೋ ಗೊತ್ತಿಲ್ಲ. ಮತ್ತು ನೀವೆಲ್ಲ ತಪ್ಪು ತಿಳ್ಕೊಂಡ್ಬಿಡಿ ಅಕ್ಕ, ಅವ್ರಿಗೆ ಒಂಚೂರು ಕುಡೋದು ಜಾಸ್ತಿ ಐತೆ. ಮತ್ತು ನೀವೆಲ್ಲರೂ ನಮ್ಮ ವೀಡಿಯೋ ಕಾಣ್ತಿದ್ದೀರಿ ಅಲ್ದ, ವೀಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋಕ್ಕಾಗ, ಹೊಸ್ದಾಗಿ ಕಾಣ್ತಿದ್ದಾರೆ ಸಬ್ಸ್ಕ್ರೈಬ್ ಕಾಣ್ಕ ಹಾಗೆ ಹೀಗೆ ಪ್ರೋತ್ಸಾಹ ಮಾಡ್ತಾಯಿರಿ. ಅಕ್ಕ ನಮಗೆ ಕಾಮೆಂಟ್ ಹಾಕಿನಿ ವೀಡಿಯೋ ಹೆಂಗೆ ಅನಿಸ್ತು ಅನ್ಕಂಡ ಮಾರೋಕ್ಕಾಗ. ಆಯ್ತಂಗಾರೆ ಬತ್ತು ನೀವು ಮಲ್ಕಣಿ, ನಾ ಇದೆಲ್ಲ ಸ್ವಲ್ಪ ಸರಿ ಮಾಡಿ ಅವ್ರಿಗೆ ಒಂಚೂರು 1 ಲೋಟ ಮಜ್ಜಿಗೆ ಮಾಡಿಕೊಡ್ತೆ, ಕುಡಿದು ಇಳಿತು ಗಾಡಿ ಸಿಕ್ತೆ.